ವಿಧಿಯ ಆಟ ಯಾರಿಗೆ ಗೊತ್ತು ಹೇಳಿ. ಮುಂಜಾನೆಯ ಮಂಜಿನ ನಡುವೆ ಮಡಿಕೇರಿಯಿಂದ ಸುಳ್ಯಕ್ಕೆ ಹೊರಟಿದ್ದ ಆ ಬಸ್ಸಿನಲ್ಲಿದ್ದ 20 ಪ್ರಯಾಣಿಕರಿಗೆ ತಾವು ಸಾವಿನ ದವಡೆಗೆ ಹೋಗ್ತೀವಿ ಅಂತ ಗೊತ್ತೇ ಇರ್ಲಿಲ್ಲ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಬಸ್ ಚಲಾಯಿಸ್ತಾ ಇದ್ದ ಚಾಲಕನಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ತಾನು ಸಾಯ್ತೀನಿ ಅಂತ ಗೊತ್ತಾದ್ರೂ ಆ ಚಾಲಕ ಮಾಡಿರೋ ಕೆಲಸ ಈಗ ಎಲ್ಲರ ಕಣ್ಣಲ್ಲಿ ನೀರು ತರಿಸ್ತಿದೆ. ಮೃತಪಟ್ಟ ಚಾಲಕ ಬೆಂಗಳೂರು ಮೂಲದ 50 ವರ್ಷದ ಶಿವಕುಮಾರ್. ಶುಕ್ರವಾರ ಮುಂಜಾನೆ ಸುಮಾರು 4:45 ಸಮಯ ತಾಳತ್ತಮನೆ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ ಸಾಗ್ತಿದ್ದಾಗ ಶಿವಕುಮಾರ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಬಸ್ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯ ಗುಡ್ಡಕ್ಕೆ ಅಪ್ಪಳಿಸಿ ನಿಂತಿದೆ. ತನ್ನ ಪ್ರಾಣ ಹೋಗ್ತಿದ್ರೂ ಸ್ಟೀರಿಂಗ್ ಮೇಲಿನ ಹಿಡಿತ ಬಿಡದ ಶಿವಕುಮಾರ್ ಬಸ್ಸಿನಲ್ಲಿದ್ದ 20 ಜನರನ್ನ ಯಾವುದೇ ಅಪಾಯವಿಲ್ಲದೆ ಉಳಿಸಿದ್ದಾರೆ. ಆದ್ರೆ ದುರಂತ ಅಂದ್ರೆ ಶಿವಕುಮಾರ್ ಅವರು ಅಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ಮಡಿಕೇರಿ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಯಾಣಿಕರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಒಬ್ಬ ಚಾಲಕನ ಜವಾಬ್ದಾರಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.